ನ್ಯಾಯಮೂರ್ತಿಗಳು ಸಂವಿಧಾನವನ್ನ ಎತ್ತಿ ಹಿಡಿತಾರೆ ಎಂಬ ನಂಬಿಕೆ ಇದೆ. ಜೊತೆಗೆ ಜಡ್ಜ್ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವೂ ಇದೆ ಅಂತ ರೆಡ್ ಪಿಟಿಷನ್ಗೆ ಅರ್ಜಿ ಹಾಕಿರುವ ವಿದ್ಯಾರ್ಥಿನಿ ಆಲಿಯಾ ಆಸಾದಿ ಹೇಳಿದ್ದಾರೆ. ಹಿಜಾಬ್ ವಿವಾದ ಕುರಿತು ಮಾತನಾಡಿದ ಅವರು, ನಾವು ನಮ್ಮ ಸಂವಿಧಾನಾತ್ಮಕ ಹಕ್ಕನ್ನ ಮಾತ್ರ ಕೇಳ್ತಾ ಇದ್ದೇವೆ. ಸಂವಿಧಾನಾತ್ಮಕ ಹಕ್ಕು ಪಡೆಯಲು ನಾವು ಎಷ್ಟು ಹೋರಾಟ ಮಾಡಬೇಕು, ಹೈಕೋರ್ಟ್ನ ಆದೇಶವನ್ನ ನಾವು ಬಹಳ ನಿರೀಕ್ಷೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಹೈಕೋರ್ಟ್ ಮೆಟ್ಟಿಲೇರಿರುವ ಮತ್ತೋರ್ವ ವಿದ್ಯಾರ್ಥಿನಿ ಸಫಾ ಮಾತನಾಡಿ, ಹೈಕೋರ್ಟ್ನಿಂದ ಬೇಗ ತೀರ್ಪು ಬರಲಿ, ಇಲ್ಲದೆ ಹೋದಲ್ಲಿ ನಮ್ಮ ಶಿಕ್ಷಣದ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ. ಈಗಾಗಲೇ ಪರೀಕ್ಷೆಗಳನ್ನ ಕಾಲೇಜು ಘೋಷಣೆ ಮಾಡಿದೆ. ಹೆಡ್ ಸ್ಕಾರ್ಪ್ ವಿಚಾರದಲ್ಲಿ ಬೇಗ ತೀರ್ಪು ಬರಲಿ. ಇದೊಂದು ದೊಡ್ಡ ವಿಷಯವೇ ಅಲ್ಲ. ಈ ಪ್ರಕರಣ ಇಷ್ಟು ದೊಡ್ಡದಾಗಿ ಯಾಕೆ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಇದೇ ತಿಂಗಳಲ್ಲಿ ಪ್ರಾಕ್ಟಿಕಲ್ ಲ್ಯಾಬ್ ಪರೀಕ್ಷೆ ಇದೆ. ಮನೆಯಲ್ಲಿ ನಮಗೆ ಓದಲು ಸಾಧ್ಯ ಇಲ್ಲ. ನಮಗೆ ಏಕಾಗ್ರತೆ ಮಾಡಲು ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಕಮ್ಯುನಲ್ ಗಲಾಟೆ ಆಗ್ತಾ ಇದೆ ಅಂತ ಅಂದುಕೊಂಡಿರಲಿಲ್ಲ. ಒಂದೇ ಬಟ್ಟಲಿನಲ್ಲಿ ಊಟ ಮಾಡ್ತಾ ಇದ್ದವರು, ಕಾಲೇಜಿನಲ್ಲಿ ಜೊತೆಗಿದ್ದವರು ನಮಗೆ ವಿರೋಧ ಇದ್ದಾರೆ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದರು. ವಿಷಯ ಇದೊಂದು ಸ್ಕೂಲಲ್ಲಿ ಇವರಿಗೆ ಸಾಲ್ವ್ ಮಾಡ್ಬೋದಿತ್ತು, ಆದ್ರೆ ಕೂಡ ಇವರು ಇಷ್ಟು ದೊಡ್ಡ ಮಾಡಿದ್ದಾರೆ. ಮತ್ತೊಂದೇನಂದ್ರೆ ಇದು ಒಂದು ವಿಷಯ ಎಷ್ಟು ದೊಡ್ಡ ಅಂದ್ರೆ ಎಷ್ಟು ಲೇಟ್ ಮಾಡಿ ನಮಗೆ ಆರ್ಡರ್ ಕೊಡ್ಲಿಕ್ಕೆ ಇದು ಇಲ್ಲಲ್ಲ ಸರ್. ನಾವು ನಮ್ಮ ಜುಡಿಷರಿ ಮೇಲೆ ತುಂಬಾ ಟ್ರಸ್ಟ್ ಮಾಡ್ತಿದ್ದೇವೆ ಸರ್. ಅವ್ರು ನಮ್ಗೆ ಬೇಗ ನಮ್ಗೆ ರಿಸಲ್ಟ್ ಕೊಡ್ಲಿ ಅಂತ ನಾವು ಕೂಡ ಕಾಯ್ತಿದ್ದೇವೆ ಸರ್. ಮತ್ತೆ ಇದು ಅದು ಬೇಗವೇ ಬರಬೇಕು ಸರ್. ಇದೊಂದು ಹೆಡ್ ಸ್ಕಾರ್ಫ್ ವಿಷಯ ಅಲ್ಲ ಸರ್. ಖಾಲಿ ಒಂದು ಶಾಲ್ ಹಾಕ್ಲಿಕ್ಕೆ ಒಂದು ಪರ್ಮಿಷನ್ ಕೊಡಿ ಅಂತ ಒಂದು ಆರ್ಡರ್ ಬರಬೇಕಲ್ಲ, ಅಷ್ಟೇ ಒಂದು ಆರ್ಡರ್ ಬೇಕಲ್ಲ ಸರ್. ಇದು ಬೇಗನೆ ಆಗ್ಬೋದಿತ್ತು ಸರ್. ಇದು ತುಂಬಾ ಯಾಕೆ ಲೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ನಮ್ಗೆ ಇದೇ ಮಂತ್ ಅಲ್ಲಿ ಒಂದು ಎಕ್ಸಾಮ್ ಉಂಟು ಸರ್, ಪ್ರಾಕ್ಟಿಕಲ್ ಲ್ಯಾಬ್ ಎಕ್ಸಾಮ್ ಉಂಟು. ಅದಕ್ಕೆ ನಾವ್ ಎಂತ ಮಾಡುದು? ನಾವು ಮನೇಲಿ ಕುತ್ಕೊಂಡು ಓದುತ್ತರ ಇಲ್ಲ ಸರ್. ನಾವು ಹೇಗೆ ಓದುದು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಮ್ಗೆ ಓದ್ಲಿಕ್ಕೆ ಆಗ್ತಾವೆ ಇಲ್ಲ, ಫುಲ್ ಡಿಸ್ಟ್ರಾಕ್ಷನ್ ಆಗ್ತಾ ಉಂಟು. ಓದ್ಲಿಕ್ಕೆ ಕುತ್ಕೊಂಡ್ರೆ ಕೂಡ ಆಯ್ತು, ಥಿಯರಿ ಹೇಗೆ ಕೂಡ ಓದ್ಬೋದು, ಪ್ರಾಕ್ಟಿಕಲ್ ಎಂತ ಮಾಡುದು ಸರ್? ಇನ್ಸ್ಟ್ರೂಮೆಂಟ್ ಬೇಕು ಅದಕ್ಕೆ ಪ್ರಾಕ್ಟಿಕಲ್ಸ್ಗೆ ಮಾಡ್ಲಿಕ್ಕೆ. ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ? ಕಾಲೇಜಿಗೆ ಹೋಗಿ ಅಲ್ಲಿ ಅದ್ರ ಇನ್ಸ್ಟ್ರೂಮೆಂಟ್ ಅಲ್ಲಿ ಅವೈಲೇಬಲ್ ಉಂಟು ಸರ್. ಇಲ್ಲಿ ಇಲ್ಲ. ನಮ್ಗೆ ಮನೇಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ ಸರ್? ಎಲ್ಲಿ ಹೋಗುದು? ಈ ಮಂತೆ ನಮ್ಗೆ ಫೈನಲ್ ಲ್ಯಾಬ್ ಎಕ್ಸಾಮ್ ಇರುದು. ನಾವು ಹೇಗೆ ಅಂತ ಓದುದು ಸರ್? ಅದಕ್ಕೆ ನಮ್ಗೆ ಬೇಗ ಇದು ತೀರ್ಮಾನ ಬರ್ಬೇಕಂತ ಕಾಯ್ತಿದ್ದೇವೆ ಸರ್. ನಮ್ಗೆ ಇದು ನಮ್ಮ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ ಸರ್. ನಾವು ಒಂದೇ ಬಟ್ಟಲಲ್ಲಿ ಊಟ ಮಾಡ್ತಿದ್ದವರು, ಎಲ್ಲ ಒಟ್ಟಿಗೆ ನಾವು ಗಾಸಿಪ್ ಮಾಡ್ತಿದ್ದವರು ಸರ್. ಈಗ ನಮ್ಮ ಅಗೇನ್ಸ್ಟ್ ಇದ್ದಾರೆ ಅಂತ ಹೇಳುವಾಗ ನಮ್ಗೆ ಎಷ್ಟು ನೋವಾಗ್ತಾ ಉಂಟು ಅಂದ್ರೆ, ನಾವು ಎನ್ಸ್ಲೇ ಇಲ್ಲ ನಮ್ಗೆ ಎಷ್ಟು ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂತೆ. ಅವರೇ ನಮ್ಮ ಅಗೇನ್ಸ್ಟ್ ಇದ್ದಾರೆ ಅಂತ ನಮ್ಗೆ ಇವತ್ತು ಇದು ಇಷ್ಟು ಎನ್ಸ್ಲೇ ಇಲ್ಲ ಸರ್. ಅವತ್ತು MLA ಎಲ್ಲಿಯಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ಆ ಸಾಫ್ರಾನ್ ಶಾಲ್ ಹೊರಗೆ ಬರ್ತಿರ್ಲಿಲ್ಲ ಸರ್. ಅವತ್ತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಇವತ್ತು ಇಲ್ಲಿ ಸಾಫ್ರಾನ್ ಶಾಲ್ ಹೊರಗೆ ಬಂದದ್ದು ಸರ್. ಇಲ್ಲದ್ರೆ ಎಷ್ಟು ದೊಡ್ಡ ಕಮ್ಯುನಲ್ ಆಗ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಸರ್. ನಮ್ಮ ಜಡ್ಜ್ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂನು ಟಾಪ್ ಅಲ್ಲಿ ಇಟ್ಟು ನಮ್ಮ ಫೇವರ್ ಅಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ತುಂಬಾ ಹೋಪ್ ಇದೆ. ಸೊ ನಮ್ಗೆ ನಮ್ಮ ಜಡ್ಜ್ ಮೇಲೆ ತುಂಬಾ ಫೇತ್ ಇದೆ. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅನ್ನು ಕೇಳ್ತಿದ್ದೇವೆ. ಇದು ಇಷ್ಟು ದೊಡ್ಡದಾಗಬಹುದಿತ್ತು. ಯಾಕೆಂದ್ರೆ ಜಸ್ಟ್ ಫಾರ್ ಆಸ್ಕಿಂಗ್ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಕೇಳಲಿಕ್ಕೆ ನಾವು ಇಷ್ಟು ಸ್ಟ್ರಗಲ್ ಮಾಡ್ಬೇಕಾ? ಈಗ ನಾವು ಜಸ್ಟ್ ನಮ್ಮ ಕೋರ್ಟಿನ ಆದೇಶವನ್ನು ವೇಟ್ ಮಾಡ್ತೇವೆ. ಸೊ ನಾವು ತುಂಬಾ ಟ್ರಸ್ಟ್ ಇಟ್ಟು ನಾವು ನಮ್ಮ ಕೋರ್ಟಿನ ಆದೇಶವನ್ನು ವೇಟ್ ಮಾಡ್ತಿದ್ದೇವೆ.